ಕಾರ್ಕಳ ಪಡುಬಿದ್ರಿ ರಾಜ್ಯ ಹೆದ್ದಾರಿಗೆ ಟೋಲ್ ಗೇಟ್ ನಿರ್ಮಾಣ ಮಾಡಲು ಗುಪ್ತ ವಾಹನ ಸರ್ವೆ ನಡೆಸಲು ಬಂದ ಯುಪಿ ಮೂಲದ 6 ಮಂದಿಯನ್ನ ಸಾರ್ವಜನಿಕರು ಓಡಿಸಿದ ಘಟನೆ ಪಡುಬಿದ್ರಿಯ ಕಂಚಿನಡ್ಕದಲ್ಲಿ ನಡೆದಿದೆ. ಯುಪಿ ಮೂಲದ 6 ಮಂದಿಯ ತಂಡ ಕಳೆದ 10 ದಿನಗಳ ಹಿಂದೆ ಕಂಚಿನಡ್ಕದಲ್ಲಿ ಬಾಡಿಗೆ ಮನೆಯಲ್ಲಿ ಬೀಡು ಬಿಟ್ಟಿದ್ದು 3 ದಿನಗಳಿಂದ ಹೆದ್ದಾರಿ ಪಕ್ಕದ ಮರದಡಿಯಲ್ಲಿ ಗುಪ್ತವಾಗಿ ವಾಹನ ಸರ್ವೆ ನಡೆಸುತ್ತಿದ್ರು. ಈ ಬಗ್ಗೆ ಸಂಶಯ ಬಂದು ಪಡುಬಿದ್ರಿ ಗ್ರಾಮ ಪಂಚಾಯತ್ ಸದಸ್ಯ ನವೀನ್ ಶೆಟ್ಟಿ ಅವರನ್ನ ವಿಚಾರಿಸಿದಾಗ ಸತ್ಯ ವಿಚಾರ ಬೆಳಕಿಗೆ ಬಂದಿದೆ. ತಕ್ಷಣ ಸ್ಥಳೀಯರಿಗೆ ವಿಚಾರ ತಿಳಿಸಿದ್ದಾರೆ. ಸ್ಥಳದಲ್ಲಿ ಜನ ಸೇರುತ್ತಿದ್ದಂತೆ ತಮ್ಮ ಅಕ್ರಮ ಕಾರ್ಯಾಚರಣೆ ಸ್ಥಗಿತಗೊಳಿಸಿದ ತಂಡ ಪಲಾಯನ ಮಾಡಲು ಯತ್ನಿಸಿದಾಗ ಅವರಲ್ಲಿದ್ದ ದಾಖಲೆ ಪತ್ರಗಳನ್ನು ಪರಿಶೀಲಿಸಿದ್ದು ಆಕ್ರೋಶಿತಗೊಂಡ ಸಾರ್ವಜನಿಕರು ಅಕ್ರಮವಾಗಿ ನಡೆಸಿದ ಸುಮಾರು 1 ಗೋಣಿಯಷ್ಟಿದ್ದ ಸರ್ವೆ ದಾಖಲೆ ಪತ್ರಗಳನ್ನು ಸ್ಥಳದಲ್ಲಿ ಸುಟ್ಟು ಹಾಕಿ ಆಕ್ರೋಶ ಹೊರಹಾಕಿದ್ದಾರೆ. ವಿಚಾರ ತಿಳಿದು ಸ್ಥಳಕ್ಕೆ ಬಂದ ಪಡುಬಿದ್ರಿ ಪೊಲೀಸರು ಯುಪಿ ಮೂಲದ 6 ಮಂದಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಠಾಣೆಯ ಮುಂದೆ ಜಮಾಯಿಸಿದ ಸಾರ್ವಜನಿಕರ ಮಾತೊಂದೇ, ನಮ್ಮ ಪ್ರಾಣ ಹೋದ್ರೂ ರಾಜ್ಯ ಹೆದ್ದಾರಿಗೆ ಟೋಲ್ ಗೇಟ್ ನಿರ್ಮಾಣಕ್ಕೆ ಅವಕಾಶ ನೀಡುವುದಿಲ್ಲ. ರಾಷ್ಟ್ರೀಯ ಹೆದ್ದಾರಿಗೆ ಮಾಹಿತಿ ಇಲ್ಲದೆ ಟೋಲ್ ಪ್ಲಾಜಾ ನಡೆಸಲು ಅವಕಾಶ ನೀಡಿ ಸಂಕಷ್ಟ ಅನುಭವಿಸಿದ್ದೇ ಸಾಕು ಎನ್ನುತ್ತಾರೆ.